ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್, ಆ ಡೈಲಿ ಬ್ರೆಡ್ ಆ್ಯಂಡ್ ಆ ಡೈಲಿ ಫುಡ್. ಸೊ ಶೆಕೆ ಶುರು ಆಯಿತು ಅಂತ ಹೇಳಿದರೆ ಕಿಚನ್ಗೆ ಹೋಗೋದು ಬೇಡ ಅನಿಸುತ್ತೆ. ಬಟ್ ಮಧ್ಯಾಹ್ನ ಹೊತ್ತಾಗಿರಲಿ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮ್ಗಾಗಿರಲಿ ಏನಾದರೂ ತಿನ್ನಕ್ಕಂತೂ ಹೊಟ್ಟೆ ಚುರು ಅನ್ನೋದಂತೂ ಗ್ಯಾರಂಟಿ. ಹಾಗಾದರೆ ಈಸಿಯಾಗೂ ಕೂಡ ಇರಬೇಕು ರೆಸಿಪಿ, ಬೇಗ ಕೂಡ ಆಗಬೇಕು, ಟೇಸ್ಟಿ ಕೂಡ ಆಗಿರಬೇಕು ಅಲ್ವಾ? ಸೊ ಅಂಥದ್ದೇ ರೆಸಿಪಿಯನ್ನು ನಮಗೆ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಧನ್ಯ ಅವರು. ಇನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಧನ್ಯ. ಥ್ಯಾಂಕ್ ಯು. ಸೊ ಇವತ್ತು ಈಗ ಸಮ್ಮರ್ ಸೀಸನ್ ಶುರು ಆಯಿತು. ಸೊ ನಿಮಗೆ ಹೇಗೆ ಅನಿಸುತ್ತೆ ಕಿಚನಲ್ಲಿ ಕೆಲಸ ಮಾಡೋದು ಖುಷಿಯಾ? ಯಾಕೆಂದರೆ ನೀವು ಮಾಡ್ತಾ ಇರೋದು ಕೂಡ ಅದನ್ನೇ, ನೀವು ಕಲಿತಾ ಇರೋದು, ಹೊರಗಡೆ ಓಡ್ಬರೋಣ ಅನ್ಸುತ್ತಾ? ಇಷ್ಟವೇ, ಬಟ್ ಗಾಡಿ ಲೈಕ್ ಫ್ರಿಜ್ ಒಳಗೆ ಹೋಗ್ತಿರ್ತೇನೆ. ಸೊ ಮುಖ ಹಾಗೆ ಇಟ್ಟು ಬರ್ತೀರಾ ಅಥವಾ ಅಲ್ಲಿ 2 ಮಿನಿಟ್ಸ್ ಅಂತ ಹಾಗೆ ಇಟ್ಟು ಪುನಃ ಹೊರಗೆ ಬರ್ತಾ ಇರ್ತೇನೆ. ಮತ್ತೆ ಮಾಡ್ತಿರ್ತೇನೆ, ಅಮ್ಮನಿಗೆ ಹೆಲ್ಪ್ ಮಾಡು. ಬಟ್ ನಾನೇ ಈಗ ವೆಕೇಶನ್ಸ್ ಆಗ್ತಾ ಉಂಟು, ಸೊ ಒಂಚೂರು ಆಚೆ ಈಚೆ ಮಾಡ್ತಾ ಇರ್ತೇನೆ. ಸೊ ವೆಕೇಶನಲ್ಲಿ ಅಂತೂ ಆರಾಮ್ಸೆ ಮನೇಲಿ ಕೂತ್ಕೊಂಡು ಅಮ್ಮನಿಗೆ ಹೆಲ್ಪ್ ಆದರೆ ಇಬ್ಬರು ಕೂಡ ಹೊರಗಡೆ ಕಿಚನಿಂದ ಬೇಗ ಹೊರಗಡೆ ಬರಬಹುದು ಅಲ್ವಾ? ಸೊ ಮಧ್ಯಾಹ್ನ ಆಗ್ತಾ ಇದ್ದಾಗೇನೆ ಕಿಚನ್ ಬೇಡಪ್ಪ ಅನ್ಸುತ್ತೆ. ಬೆಳಗ್ಗೆ ಆದಷ್ಟು ಬೇಗ ಕೆಲಸ ಮುಗಿಸೋದೇ ಉತ್ತಮ ಅಲ್ವಾ? ಸೊ ನಮಗೆ ಈಸಿ ರೆಸಿಪಿಯ ಅಥವಾ ಸಮ್ಮರ್ ಸೀಸನ್ಗೆ ಆಗುವಂಥದ್ದು ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಿ? ಒಂದು ಸಮ್ಮರ್, ಮತ್ತೊಂದು ಟೀ ಟೈಮ್ಗೆ ಆಗುವ, ಒಂದು ಫಿಲ್ಮ್ ನೋಡುವಾಗ ತಿನ್ನುವ ಒಂದು ರೆಸಿಪಿ. ಓಕೆ. ಸೊ ವೆಕೇಶನಲ್ಲಿ ಬೇರೆ ಇದ್ದೀರಿ, ಸೊ ಹಾಗಾಗಿ ಇಂಥದ್ದೆಲ್ಲ ಏನಾದರೂ ಒಂದು ರೆಸಿಪಿ ಫೈಂಡ್ ಔಟ್ ಮಾಡ್ತಾ ಇರ್ತೀರಾ. ಸರಿ, ಹಾಗಾದರೆ ಎರಡು ಕೂಡ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಯಾವ ರೆಸಿಪಿ ಅಂತ ನೋಡೋಣ, ಕಿಚನ್ಗೆ ಹೋಗೋಣ ಬನ್ನಿ. ಎಸ್ ಧನ್ಯ, ಸೊ ನಮಗೀಗ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕಾ? ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ ಮಾಡ್ತೇನೆ. ಓಕೆ, ಹಾಗಾದರೆ ತಡ ಮಾಡೋದೇ ಬೇಡ. ಹೇಗೆ, ಏನು ಮಾಡ್ತಿದ್ದೀರಿ? ಚಿಕನ್ ಬಾಲ್ಸ್ ಅಂತ. ಸೊ ಆಗಲೇ ಹೇಳಿದ್ರಿ ಟಿ ವಿ ನೋಡ್ತಾ ಮೂವಿ ನೋಡ್ತಾ ಇರುವಾಗ ಹಾಗೆ ಕೂತ್ಕೊಂಡು ತಿನ್ನೋದಕ್ಕೆ ಸೂಪರ್. ಅದರಲ್ಲೂ ಕೂಡ ಚಿಕನ್ ಅಂತ ಹೇಳಿದ್ರೆ ಇನ್ನೂ ಖುಷಿ ಅನಿಸುತ್ತೆ ಅಲ್ವಾ? ಎಸ್. ಸೊ ಹೇಗೆ ಸ್ಟಾರ್ಟ್ ಮಾಡೋಣ? ಮಿಕ್ಸರ್ ಬೇಕು ನನಗೆ. ಮಿಕ್ಸಿಗೆ ಹಾಕೊಳ್ಳೋದಾ? ಫಸ್ಟಿಗೆ ಗ್ರೈಂಡ್ ಮಾಡಲಿಕ್ಕಿದೆ, ಚಿಕನ್ ಸಹ ಗ್ರೈಂಡ್ ಮಾಡಲಿಕ್ಕಿದೆ. ಹಾಂ. ಆನಿಯನ್ ಹಾಕ್ತೀನಿ, ಜಿಂಜರ್, ಗಾರ್ಲಿಕ್ ಮತ್ತು ಚಿಲ್ಲಿ, ಗ್ರೀನ್ ಚಿಲ್ಲಿ. ಫಸ್ಟ್ ಇದನ್ನು ಗ್ರೈಂಡ್ ಮಾಡುವ, ಮತ್ತೆ ಚಿಕನ್ ಹಾಕ್ತೀನಿ. ಓಕೆ. ನೀರು ಹಾಕಬೇಕಾ? ಬೇಡ, ಬೇಕಾಗಿಲ್ಲ. ಸೊ ಇದಕ್ಕೆ ಚಿಕನ್ ಹಾಕ್ತೇನೆ ಈಗ. ಚಿಕನ್ ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀರಿ? ಏನದು? ಸಾಲ್ಟ್ ಮತ್ತು ಪೆಪ್ಪರ್ ಮತ್ತು ಚೂರು ಟರ್ಮರಿಕ್ ಅಷ್ಟೇ. ಸಾಲ್ಟ್, ಪೆಪ್ಪರ್, ಟರ್ಮರಿಕ್ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಅಷ್ಟೇ. ಓಕೆ. ಎಷ್ಟೊತ್ತು ಮ್ಯಾರಿನೇಟ್ ಮಾಡಿ ಇಟ್ಕೊಂಡು? ಹಾಫ್ ಆನ್ ಅವರ್ ಆದರೂ ಇಡಬೇಕು. ಸೊ ಹಾಗೆ ಇದು ಫೈನ್ ಪೇಸ್ಟಾ, ಕೀಮಾ ಥರ ಆಗಬೇಕಾ? ಕೀಮಾ ಟೈಪ್. ಕೀಮಾ.
ಅದಕ್ಕೆ ಫ್ಲಾರ್ ಹಾಕಿ ಗ್ರೈಂಡ್ ಮಾಡಬೇಕು. ಮತ್ತೆ ಪುನಃ ಗ್ರೈಂಡ್ ಮಾಡಿ ಒಂಚೂರು ಓಕೆ. 1 ಸ್ಪೂನ್ ಅಷ್ಟು ಫ್ಲಾರ್ ಹಾಕ್ತೀನಿ. ಜಸ್ಟ್ ಬೈಂಡಿಂಗ್. ಕಾರ್ನ್ಫ್ಲವರ್ ಮೈದಾ ಹಿಟ್ಟು. ಮೈದಾ ಹಿಟ್ಟು ಮೈದಾ ಹಿಟ್ಟು ಜಸ್ಟ್ 1 ಸುತ್ತು ಸಾಕು. ಅಂದರೆ ಅದು ನೀಟಾಗಿ ಬೈಂಡ್ ಆಗಬೇಕು. ಸಾಕಲ್ಲ? ಎಸ್. ಸೊ ಎಲ್ಲವೂ ಗ್ರೈಂಡ್ ಮಾಡೇ ಹಾಕೊಂಡ್ಬಿಡೋದು. ಅದಕ್ಕೆ ಏನು ಫೈನಲಿ ಚಾಪ್ಡ್ ಏನು ಮಿಕ್ಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಗ್ರೈಂಡ್ ಮಾಡಿದರೆ ಅಂದರೆ ಒಂದು ಎಲ್ಲ ಫ್ಲೇವರ್ ಕೂಡ ಸಿಗುತ್ತೆ. ಇದಕ್ಕೆ ಫ್ಲಾರ್ ಹಾಕ್ತೀನಿ. ಒಂದ್ಸರಿ ಹಾಕೊಂಡಿದ್ರಿ ಮತ್ತೆ ಪುನಃ ಬೈಂಡಿಂಗ್ ಕರೆಕ್ಟ್. 1 ಸ್ಪೂನ್ ಅಷ್ಟು ಕೊತ್ತಂಬರಿ ಸ್ವಲ್ಪ ಸೋಯಾ ಸಾಸ್. ಓಕೆ. ಚೂರು ಚಿಲ್ಲಿ ಸಾಸ್. ಒಂಚೂರು ಸಾಲ್ಟ್ ಹಾಕ್ತೇನೆ ಬಿಕಾಸ್ ಆಲ್ರೆಡಿ ಹಾಕಿದ್ದೆ. ಈ ಮೈದಾ ಎಲ್ಲ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ಆನಿಯನ್ ಕರೆಕ್ಟ್ ಆಗಿ ಸೀಸನಿಂಗ್ ಆಗಲಿ ಅಂತ. ಸೊ ವೆಕೇಶನಲ್ಲಿ ಇದೇ ರೀತಿ ಬೇರೆ ಬೇರೆ ರೆಸಿಪಿ ಟ್ರೈ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಹೇಗೆ? ಮಾಡ್ತಿದ್ದೆ. ಎಷ್ಟು ಸಮಯ ನಿಮಗೆ ವೆಕೇಶನ್? 2 ವೀಕ್ಸ್ 3 ವೀಕ್ಸ್ ಅಷ್ಟೇ. ಅಷ್ಟೇನಾ? ಹೋಗಾಡ್. ಸೊ ಎಲ್ಲೂ ಹೋಗಬೇಕು ಅನಿಸ್ಲಿಲ್ವಾ ಸಮ್ಮರ್ಗೆ? ತುಂಬ ಆಗ್ತಿತ್ತು, ಬೋರ್ ಆಗ್ತಿತ್ತು. ಲೈಕ್ ಅಕ್ಕನಿಗೆ ವರ್ಕ್ ಇತ್ತು, ಅಟ್ಲೀಸ್ಟ್ ಅವಳಿದ್ದು ಫ್ರೀ ಆದ್ರೆ ಅವಳು ಕರ್ಕೊಂಡು ಹೋಗ್ತಿದ್ಲು. ಹಾಂ, ಅದಕ್ಕೆ ನೀವು ನಿಮ್ಮನ್ನೇ ಬ್ಯುಸಿ ಮಾಡ್ಕೊಳ್ಳೋದಕ್ಕೆ ಒಂದೊಂದೇ ರೆಸಿಪಿ ಟ್ರೈ ಮಾಡೋದಕ್ಕೆ ಶುರು ಮಾಡಿದ್ರಿ. ಬೆಸ್ಟ್ ಅಲ್ವಾ ಇದು? ಅಂದರೆ ದಿಸ್ ಇಸ್ ಬೆಸ್ಟ್. ಏನಾದರೂ ನಮಗೆ ಟೈಮ್ಸ್ ಹೇಗೋ ಕಳಿಬೇಕು ಅಂತ ಹೇಳಿದ್ರೆ ಒಂದೊಂದೇ ಈ ಥರದ್ದೆಲ್ಲ ನಮಗೆ ಪ್ಯಾಷನ್ ಇರುವಂಥದ್ದನ್ನು ಮಾಡ್ತಾ ಹೋದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಇದಾಯ್ತು. ಈಗ ಇದನ್ನು ಬಾಲ್ಸ್ ಮಾಡಿ 5 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಕೊ. ಇದನ್ನು ಬಾಲ್ಸ್ ಮಾಡಿ ಇಟ್ಕೊಳ್ಳೋದು ಹೀಗೆ? ಬಾಲ್ಸ್ ಮಾಡಿ ಇಟ್ಕೊಳ್ಳೋದು. ಓಕೆ, ಸರಿ. ಹಾಕಿ ಹಾಕ್ಲಾ? ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಲ್ಲ? ಸೊ ಕೈಗೆ ಚೂರು ಆಯಿಲ್ ಹಾಕಿ ಸಣ್ಣ ಬಾಲ್ಸ್ ಮಾಡಿ. ಚಿಕ್ಕ ಚಿಕ್ಕ ಬಾಲ್ಸಾ? ಚಿಕ್ಕದು. ಸೊ ಇಷ್ಟಿಷ್ಟೇ ಸಣ್ಣ ಸಣ್ಣ ಬಾಲ್ಸ್, ಸೇಮ್ ಸೈಜ್. ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಅನ್ಸುತ್ತೆ, ಒಂದೊಂದೇ ಬಾಯಿಗೆ ಹಾಕೊಂಡು. ಸೊ ರೆಡಿ ಮಾಡಿ ಇಟ್ಟು ಬೇಕಾದಾಗ ಫ್ರೈ ಮಾಡ್ಕೊಂಡ್ರೆ ಆಯ್ತು. ಓಕೆ. ಎಗ್ಗಲ್ಲಿ ಡಿಪ್ ಮಾಡಿ ಫ್ರೈ ಮಾಡ್ತಾ ಇರ್ಬೋದು. ಫ್ರೀಸರಲ್ಲಿ ಇಟ್ಟು ಈ ಥರ ಕೆಲವರಿಗೆ ದೊಡ್ಡ ಬಾಲ್ಸ್ ಬೇಕಾದ್ರೆ ದೊಡ್ಡ ಮಾಡ್ಬೋದು. ಪ್ಲಸ್ ಮಿಡಲ್ ಚೀಸ್ ಹಾಕ್ಬೋದು, ಅದು ಚೆನ್ನಾಗಿದೆ. ಸೊ ಚೀಸನ್ನು ಸ್ಟಫ್ ಮಾಡಿ ಮಾಡ್ಕೊಂಡ್ರೆ ಅದು ಡಿಫ್ರೆಂಟ್. ಸೊ ಇನ್ನೂ ಡಿಫ್ರೆಂಟ್ ಫ್ಲೇವರ್. ತೆಗಿವಾಗ ಹಾಗೆ ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ. ಸೊ ಚಿಕ್ಕ ಬಾಲ್ಸ್ ರೆಡಿ. ಓಕೆ. ಇದನ್ನು ಫ್ರೀಜರಲ್ಲಿ ಇಡಬೇಕು. ಸೊ ಎಷ್ಟು ಮಿನಿಟ್ಸ್ ಇಡಬೇಕು? ಒಂಚೂರು ಹಾರ್ಡ್ ಆದರೆ ಸಾಕು. ಸೊ 5 to 10 ಮಿನಿಟ್ಸ್ ಒಳಗೆ ಆಗುತ್ತೆ. ಎಸ್. ನೆಕ್ಸ್ಟ್ ಇನ್ನು ನೆಕ್ಸ್ಟ್ ನಾವು ಕಾರ್ನ್ಫ್ಲೇಕ್ಸ್ ಅಂತ ಪೌಡರ್ ಮಾಡಲಿಕ್ಕಿದೆ, ಲೈಕ್ ಕ್ರಶ್ ಮಾಡಲಿಕ್ಕೆ, ಮತ್ತು ಎಗ್ ಬೀಟ್ ಮಾಡ್ತೀನಿ. ಸೊ ಅದನ್ನು ಮಾಡ್ತೀನಿ ಈಗ. ಡನ್. ನೋಡಿಕೊಂಡು. ಸೊ ಪೂರ್ತಿ ಪೌಡರ್ ಅಲ್ಲ, ಕ್ರಶ್ ಮಾಡಿಕೊಂಡ್ರೆ ಸಾಕು ಕೈಯಲ್ಲೇ. ಯಾರು ಕ್ರಿಸ್ಪಿನೆಸ್ ಬರಲ್ಲ ಅದು. ಕಾರ್ನ್ಫ್ಲೇಕ್ಸ್ ಇಲ್ಲ, ಬ್ರೆಡ್ ಕ್ರಮ್ಸ್ ಆಗುತ್ತಾ? ಸೊ ಎಗ್ ಬೀಟ್ ಮಾಡ್ತೀನಿ. ಅರಿಗೇನು ಹಾಕ್ತೀನಿ ಇದರಲ್ಲಿ ಫ್ಲೇವರ್ಗೋಸ್ಕರ. ಓಕೆ. ಪಿಂಚ್ ಆಫ್ ಸಾಲ್ಟ್. ಅದರಲ್ಲೂ ಕೂಡ ಆರಿಗ್ಯಾನೋಲ್ಲೂ ಕೂಡ ಸ್ವಲ್ಪ ಇರುತ್ತೆ. ಹೌದು. ಪೆಪ್ಪರ್ ಪೌಡರ್ ಬೇಕು.
ಸೊ ಅರುಣ ಕರಿಮೆಣಸಿನ ಪುಡಿ ಹಾಕ್ಲಾ? ಎಷ್ಟು ಹಾಕಬೇಕು? ಸಾಕು. ಸಾಕಾ? ಇದಾಯಿತು. ಹ್ಞೂ ಇದಕ್ಕೆ ಸಹ ಸ್ವಲ್ಪ ಆರಿಗೆನೋ ಹಾಕ್ತೀನಿ, ಯಾಕಂದರೆ ಚಿಕನಲ್ಲಿ ಹಾಕಲಿಲ್ಲ ನಾನು, ಸೊ ಇನ್ಸ್ಟೆಡ್ ಇದರಲ್ಲಿ ಹಾಕ್ತೀನಿ. ಓಕೆ, ಚಿಕನ್ ನಾವು ಅದನ್ನ ಅದಕ್ಕೂ ಕೂಡ ಹಾಕ್ಕೊಳ್ಬೋದು. ಅದಕ್ಕೆ ಹಾಕಬೇಕು, ಬಟ್ ಹಾಕಬೇಕಿತ್ತು. ಓಕೆ, ಮರ್ತೋದ್ರೆ ಈ ಥರ ಎನಿಹೌ ನಿಮ್ಗೆ ಫ್ಲೇವರ್ ಸಿಕ್ಕಿದ್ರೆ ಆಯಿತು. ಡನ್. ಸೊ ತೆಗಿಯೋದಾ? ತೆಗಿಯುವ. ಚಿಕನ್ ಎಸ್, ಆಲ್ರೆಡಿ ಟೀ ಆಗ್ತಾ ಬಂದಿದೆ. ಎಸ್, ಫೋಕ್ ಸ್ಪೂನ್ ಕೊಡ್ತೀವಿ ಒಂದು ಇದರಲ್ಲಿ. ಓಕೆ, ಸೊ ಇದೇ ಹೇಗೆ ಡೀಪ್ ಫ್ರೈ? ಹಾಂ, ಇನ್ನು ಡೀಪ್ ಆಯಿಲ್ ಇಟ್ಕೊಂಡ್ಬಿಡ್ಲಾ ಫಸ್ಟ್? ಸೊ ಧನಿಯಾ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ನಾವು ಫ್ರೀ ಇರುವಾಗ ಈ ಥರ ಮಾಡಿಟ್ಟು ಅದನ್ನು ಕೂಡ ಫ್ರೀಸರಲ್ಲಿ ಇಟ್ಟು ಅಥವಾ ಫ್ರಿಜ್ಜಲ್ಲಿ ಇಟ್ಟು, ಫ್ರೀಸರಲ್ಲಿ ಇಡಬೇಕಾ ಫ್ರಿಜ್ಜಲ್ಲಿ ಇಡಬೇಕು? ಫ್ರೋಸನ್ ಆಗಿ. ಓಕೆ, ಆವಾಗ ಯಾವಾಗ ಬೇಕು ಆವಾಗ ತೆಗೆದು ಮಾಡ್ಬೋದು. ಇದಾಯ್ತು, ಈಗ ಡೀಪ್ ಫ್ರೈ ಮಾಡೋದು. ಓಕೆ, ಎಣ್ಣೆ ಕೂಡ ಬಿಸಿ ಆಗಿದೆ. ಹಾಕೋದು ಮೀಡಿಯಮ್ ಹೀಟಲ್ಲಿ ಫ್ರೈ ಮಾಡಿ. ಸೊ ಸಣ್ಣ ಉರಿಯಲ್ಲೇ ಇದನ್ನು ಫ್ರೈ ಮಾಡಬೇಕು? ಮೀಡಿಯಮ್ ಹೀಟಲ್ಲಿ, ಬಿಕಾಸ್ ಚಿಕನ್ ಬೇಗ ಬೇಯಬೇಕಲ್ಲ. ಬಟ್ ಮಿನ್ಸ್ ಚಿಕನ್ ಬೇಗ ಬೇಯುತ್ತಲ್ಲ. ಬಟ್ ಕೆಲವು ಸಲ ಮಿಡಲಲ್ಲಿ ಬೇಯ್ತದಾ ಇಲ್ವಾ ಅಂತ. ಸ್ಲೋ ಕುಕಿಂಗ್ ಈಸ್ ಆಲ್ವೇಸ್ ಗುಡ್. ಹೌದು, ಬಟ್ ಇಟ್ ಕನ್ಸ್ಯೂಮ್ಸ್ ಟೈಮ್ ಅಷ್ಟೇ. ನಾವು ಎಷ್ಟು ನಿಧಾನವಾಗಿ ಸಣ್ಣ ಉರಿಯಲ್ಲಿ ನಾವು ಅಡುಗೆ ಮಾಡ್ತೀವ, ಅದು ಅದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಈಗ ಹಾಫ್ ಕುಕ್ ಮಾಡಿದರೆ ಬೇಗ ಆಗ್ಬೋದು, ಬಟ್ ಈಗ ಕುಕ್ಕೇ ಮಾಡಲಿಲ್ಲ, ಚೂರು ಟೈಮ್ ಮೀಡಿಯಮ್ ಹೀಟಲ್ಲಿ ಫ್ರೈ ಮಾಡಬೇಕು. ಇದು ಹಾಫ್ ಕುಕ್ ಮಾಡಿ ಕೂಡ ಫ್ರಿಜ್ಜಲ್ಲಿ ಇಮಿಡಿಯೇಟ್ ಯಾವಾಗ ಬೇಕು ಆವಾಗ ಈ ಥರ ಮಾಡಿ, ಲೈಕ್ ಹಾಫ್ ಕುಕ್ ಮಾಡಬೇಕು, ಜಸ್ಟ್ 2 ಮಿನಿಟ್ಸ್ ಅಷ್ಟು ಫ್ರೈ ಮಾಡಿಬಿಟ್ಟು ಡೀಪ್ ಫ್ರೀಸಲ್ಲಿ ಇಡಬೇಕು, ಕಂಟೈನರ್ ಹಾಕಿ. ಪನ್ನೀರಲ್ಲಿ ಕೂಡ ಮಾಡ್ಬೋದು ಈ ಥರ, ಸೇಮ್ ಟೈಮ್. ಓಕೆ, ತೆಗಿತೀನಿ ಈಗ. ಡನ್. ಒಳ್ಳೆ ಲೈಟ್ ಬ್ರೌನ್ ಆಗಿ ಈವನ್ಲಿ ಕುಕ್. ಸೊ ಇಲ್ಲಿ ಮಯೋ ಇದೆ, ಸೊ ಅಷ್ಟು ಫ್ಲೇವರ್ ಮಾಡಲಿಕ್ಕೆ ಆರಿಗ್ಯಾನೋ ಕೊರಿಯಾಂಡರ್ ಹಾಕ್ತೇನೆ. ಮಿಂಟ್ ಇದೆ ಇದರಲ್ಲಿ. ಸುಮ್ಮನೆ ಗಾರ್ನಿಷ್ ಮಾಡ್ತೀವಿ. ಚಿಕನ್ ಬಾಲ್ಸ್ ಜೊತೆ ಮಯೋ ಡಿಪ್ ರೆಡಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ಯು ಕ್ಯಾನ್ ಕಾಲ್ ಇಟ್ ಆಸ್ ಚಿಕನ್ ಪಾಪ್ಸ್ ಆರ್ ಚಿಕನ್ ಬಾಲ್ಸ್, ಹೇಗೆ ಮನಸ್ಸು ಬರುತ್ತೆ ಹಾಗೆ ಹೇಳಿ. ಬಟ್ ನೋಡೋದಕ್ಕಂತೂ ಬಾಲ್ಸ್ ತುಂಬ ಚಿಕ್ಕ ಬಾಲ್ಸ್, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ವೆರಿ ಕ್ಯೂಟ್ ಬಾಲ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಟೀ ಟೈಮ್ ಸ್ನ್ಯಾಕ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಬಟ್ ಯಾರಾದರೂ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊಳ್ಳುವಾಗ, ಮೂವಿ ನೋಡುವಾಗ, ಮೂವಿ ಟೈಮ್ಗೂ ಕೂಡ ತುಂಬ ಚೆನ್ನಾಗಿದೆ. ನೋಡ್ತಾ ಇರುವಾಗಲೇ ಗೊತ್ತಾಗ್ತಾ ಇದೆ, ಆಸಮ್. ಸೊ ಚಿಕನ್ ಬಾಲ್ಸ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚಿಕನ್ ಬಾಲ್ಸ್ ತಯಾರಿಸೋ ವಿಧಾನ: ಮೊದಲಿಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ
ಅರಶಿನ ಪುಡಿ, ಕರಿಮೆಣಸಿನ ಪುಡಿ ಹಾಗೂ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸ ಸೇರಿಸಿ ನುಣ್ಣಗೆ ರುಬ್ಬಿಕೊಂಡು ಪುನಃ ಸ್ವಲ್ಪ ಮೈದಾ ಹಿಟ್ಟು ಸೇರಿಸಿ ಒಂದು ಸುತ್ತು ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಮೈದಾ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಸೋಯಾ ಸಾಸ್, ಚಿಲ್ಲಿ ಸಾಸ್, ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬಳಿಕ ಚಿಕ್ಕ ಉಂಡೆಗಳಾಗಿ ಮಾಡಿ ಫ್ರೀಝರ್ನಲ್ಲಿ 5 ರಿಂದ 10 ನಿಮಿಷ ಇಡಿ. ಇನ್ನೊಂದೆಡೆ ಕಾರ್ನ್ಫ್ಲೇಕ್ಸನ್ನು ಕೈಯಲ್ಲೇ ಪುಡಿ ಮಾಡಿಟ್ಟುಕೊಳ್ಳಿ. ಮೊಟ್ಟೆಗೆ ಸ್ವಲ್ಪ ಆರಿಗ್ಯಾನೋ, ಚಿಟಿಕೆ ಉಪ್ಪು, ಕರಿಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಕೀಮಾ ಉಂಡೆಗಳನ್ನು ಮೊಟ್ಟೆಯ ಮಿಶ್ರಣದಲ್ಲಿ ಅದ್ದಿ ಕಾರ್ನ್ಫ್ಲೇಕ್ಸ್ನಲ್ಲಿ ಹೊರಳಿಸಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಚಿಕನ್ ಬಾಲ್ಸ್ ಮೈನೀಸ್ ಡಿಪ್ನೊಂದಿಗೆ ಸವಿಯಲು ಬಲು ಚೆನ್ನ. ಸೊ ಬಿಸಿ ಬಿಸಿಯಾದಂಥ ಚಿಕನ್ ಬಾಲ್ಸ್ ಏನೋ ರೆಡಿ ಆಯಿತು. ನಾವಿಬ್ಬರು ಈಗ ಒಟ್ಟಿಗೆ ಕೂತ್ಕೊಂಡು ಏನಾದರೂ ಪಾರ್ಟಿ ಮಾಡಬೇಕಂದ್ರೆ ಸಮ್ಮರ್ಗೆ ಆಗುವಂಥದ್ದು ಏನಾದರೂ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವುದು ಏನೋ ಗೊತ್ತಿಲ್ಲ. ನನಗೆ ಯಾಕೆ ತಲೆ ಬಿಸಿ ಮಾಡಿಕೊಡೋರಿದ್ರು ಆಗ ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತು ನಾನು ಮತ್ತು ನೀವು ತಗೊಳ್ಳೋಣ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆಯೇ ನಾರನ್ಸ್, ಆ ಡೈಲಿ ಬ್ರೆಡ್ ಆ್ಯಂಡ್ ಆ ಡೈಲಿ ಫುಡ್. ಸೊ ಈಗ ಯಾವ ರೆಸಿಪಿ ಸೀಸನ್ಗೆ ಆಗುವಂಥದ್ದು ಅಂತ ಹೇಳಿದ್ದಾರೆ. ಯಾವುದು ಏನೂ ಗೊತ್ತಿಲ್ಲ, ಬನ್ನಿ ಕೇಳೋಣ. ಎಸ್ ಧನ್ಯ, ಈಗ ಯಾವುದು? ಗಾವಾ ಅಥವಾ ಪೇರ್ಲೆ ಹಣ್ಣಿನ ಮೊಹಿತೋ ಮಾಡ್ತಿದ್ದೇನೆ. ಎಲ್ಲ ಇದು ಗ್ಲಾಸಸ್ ನೋಡಿದಾಗ ನಾನು ಅಂದ್ಕೊಂಡೆ ಸಮಥಿಂಗ್ ಟು ಡ್ರಿಂಕ್. ಸೊ ಬಟ್ ಎಲ್ಲ ಕುಟ್ಟೋದು ಎಲ್ಲ ಇಟ್ಕೊಂಡಿದ್ದಾರೆ, ಕುಟ್ಟೋ ಕಲ್ಲೆಲ್ಲ. ಸೊ ಗಾವಾ ಮೊಹಿತೋ ವೆರಿ ನೈಸ್. ನಾನು ಫಸ್ಟ್ ಟೈಮ್ ಇದು ಟೇಸ್ಟ್ ನೋಡಬೇಕಾದ್ರೆ ಯೂಶ್ವಲಿ ಲೆಮನ್ ಇದನ್ನೆಲ್ಲ ಮಾಡ್ತೀನಿ, ಲೆಮನ್ ಅಂಥದ್ದು. ಸೊ ನೋಡೋಣ ಇದು ಹೇಗಿರುತ್ತೆ. ಸ್ಟಾರ್ಟ್. ಸೊ ಫಸ್ಟ್ ಗಾವನ್ನು ಕ್ರಷ್ ಮಾಡ್ತೀನಿ ನಾನು. ಸೊ ಸೀಡ್ಲೆಸ್ ಇರಬೇಕಾ? ವಿತ್ ಸೀಡ್. ಹೆಚ್ಚಾಗಿ ಸೀಡ್ ಇದ್ದೇ ಬರುತ್ತೆ ಇದು. ಕೆಲವೊಂದರಲ್ಲಿ ಸೀಡ್ ಬಾಯಿ ಇಡೋಕ್ಕಾಗಲ್ಲ, ಅಷ್ಟು ಸೀಡ್ಸ್ ಇರುತ್ತೆ. ಹಣ್ಣಾದರೆ ಒಳ್ಳೇದು. ಸಾಲ್ಟ್ ಹಾಕ್ತೀನಿ ಇದರಲ್ಲಿ. ಸೊ ಮಿಕ್ಸಿಗೆಲ್ಲ ಇಲ್ಲ, ಡೈರೆಕ್ಟ್ ಹೀಗೆ ಕುಟ್ಟಿ ಮಾಡ್ಬೋದು. ಗ್ಲಾಸಲ್ಲಿ ಇದ್ರೆ ಗ್ಲಾಸಲ್ಲೇ ಮಾಡ್ಬೋದು. ಮತ್ತೆ ಗ್ರೀನ್ ಚಿಲ್ಲೀಸ್ ಒಂದು 2-3. ಗ್ರೀನ್ ಚಿಲ್ಲಿ? ಹಾಂ. ಈಗ ಗಾವ ನೋಡ್ಬೋದು, ನಾವು ತಿನ್ನುವಾಗ ಈ ಖಾರ ಹಾಕಿ ಖಾರ ಹಾಕಿ ಅದನ್ನ ಹಾಗೆ ಎಲ್ಲ ಮಾಡಿ ತಿಂತಾ ಇದ್ರೆ ಅದು ಆ್ಯಂಡ್ ಈ ರಾ ಮ್ಯಾಂಗೋ ಸೂಪರ್. ಒಂದು ಕುಕುಂಬರ್. ಸೊ ಸಮ ಬಂದಾಗ ಇದನ್ನೇ ಎಲ್ಲ ಇದು ನೆನಪಾಗೋದು. ಸೊ ಆವಾಗೆಲ್ಲ ಊಟ ಎಲ್ಲ ಬೇಕಾಗೇ ಇಲ್ಲ, ಬರೀ ಇಷ್ಟೇ ಇದ್ದಿದ್ರೆ ಸಾಕು ಅನ್ಸುತ್ತೆ. ಮತ್ತೆ ರಜೆ ಸಹ ಇರ್ತಿತ್ತು. ಸೊ ಆ ಟೈಮ್ ಸೊ ಫೈನ್ ಪೇಸ್ಟ್ ಥರ ಆಗಬೇಕಾ? ಜಸ್ಟ್ ಇಲ್ಲ, ತರಿ ಹಾಕಿ. ಓಕೆ, ಇದಾಯ್ತು. ಈಗ ಓಕೆ, ಗ್ಲಾಸಸಲ್ಲಿ ಹಾಕ್ತೇನೆ. ಕುಡಿಯುವಾಗ ಸಿಹಿ ಖಾರ ಒಟ್ಟಿಗೆ ಸಿಗುತ್ತೆ. ಸಾಲ್ಟ್, ಲೆಮನ್, ಮಿಂಟ್ ಲೀವ್ಸ್, ಮತ್ತೆ ಗಾವಾ ಕ್ರಶ್ ಇದೆ ನನ್ನ ಹತ್ರ. ಇದು ಇದ್ರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಓಕೆ, ಜಸ್ಟ್ ಕಲ್ಲರ್ಗಿದು. ಸೊ ದಿಸ್ ಇಸ್ ಪಿಂಕ್ ಗಾವಾ ಕ್ರಶ್. ಸೊ ಕಲರ್ ಕೂಡ ಆ್ಯಡ್ ಆಗುತ್ತೆ ಇದಕ್ಕೆ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಲೈಟ್ ಐ ಮೀನ್ ವೈಟ್ ಅಲ್ಲಿ ಗ್ರೀನ್ ಬಂದು ಮಿಂಟ್ ತುಂಬ ಚೆನ್ನಾಗಿದೆ. ವೆರಿ ನೈಸ್. ಐಸ್ ಕ್ಯೂಬ್ಸ್ ಹಾಕ್ತೀನಿ. ಐಸ್ ಕ್ಯೂಬ್ಸ್. ಓಕೆ, ಸೊ ಬೌಲ್ಸಲ್ಲೇ
ಹಾಕಿ ರೆಡಿ ಇದೆ, ತಗೊಳ್ಳಿ. ಫಸ್ಟ್ ಗಾರ್ನಿಷ್ ಮಾಡ್ತೀನಿ ಇದರಲ್ಲಿ, ನಂತರ ನಾನು ಒಡ್ತೀನಿ ಸೋಡಾ. ಸೊ ಈಗ ಎನಿ ಏರಿಯೇಟೆಡ್ ಡ್ರಿಂಕ್ ಹಾಕಿದ್ರೆ ಆಯ್ತು. ಬಟ್ ಯಾವುದು ಫ್ಲೇವರ್ಡ್ ಬೇಕಾಗಿಲ್ಲ. ಫ್ಲೇವರ್ಡ್ ಆದರೆ ಫ್ಲೇವರ್, ಸೋಡಾ ಆದರೆ ಸೋಡಾ. ಓಕೆ. ಕುಡಿಯುವಾಗ ಮಿಕ್ಸ್ ಮಾಡಿ ಕುಡಿದ್ರೆ ಆಯ್ತು. ವಂಡರ್ಫುಲ್, ಲುಕ್ಸ್ ವೆರಿ ನೈಸ್. ಸೊ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನೋಡುವಾಗಲೇ ತುಂಬ ಖುಷಿ ಅನ್ನಿಸ್ತಾ ಇದೆ. ಸೂಪರ್. ಆ್ಯಂಡ್ ಗಾವಾ ಮೊಯ್ತೋ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ವಾ ಮೊಹಿತೋ, ಸೂಪರ್ವಾಗಿ ಕಾಣ್ತಾ ಇದೆ. ಸೊ ಬಾಯಾರಿಕೆ ಇಲ್ಲದಿದ್ದರೂ ಕೂಡ ಇದನ್ನು ನೋಡ್ತಾ ಇರುವಾಗಲೇ ಬಾಯಾರಿಕೆ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ, ವೆರಿ ನೈಸ್. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಲೈಟ್ ಕಲರ್ಸ್, ಈ ಸಮರ್ ಸೀಸನ್ಗೆ ಇಂಥ ಅಪೀಲಿಂಗ್ ಲೈಟ್ ಕಲರ್ಸ್ ನಾವು ಡ್ರೆಸ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇರುವಾಗ ಇದು ಕೂಡ ಅಷ್ಟೇ ಸುಂದರವಾಗಿ ಕಾಣ್ತಾ ಇದೆ. ಸೊ ಇದನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಗಾವಾ ಮೊಹಿತೋ ತಯಾರಿಸೋ ವಿಧಾನ. ಮೊದಲಿಗೆ ಸೀಬೆಹಣ್ಣಿನ ಹೋಳುಗಳಿಗೆ ಸ್ವಲ್ಪ ಉಪ್ಪು, ಹಸಿಮೆಣಸು ಸೇರಿಸಿ ಕುಟ್ಟುವ ಕಲ್ಲಿನಲ್ಲಿ ಇಟ್ಟು ಕುಟ್ಟಿಕೊಳ್ಳಿ. ನಂತರ ಸರ್ವಿಂಗ್ ಗ್ಲಾಸ್ನಲ್ಲಿ ಹಾಕಿ ನಿಂಬೆಹಣ್ಣಿನ ರಸ ಹಿಂಡಿ, ಪುದೀನ ಎಲೆಗಳು, ಸೀಬೆಹಣ್ಣಿನ ಕ್ರಷ್ 1 ಚಮಚದಷ್ಟು, ಐಸ್ ಕ್ಯೂಬ್ಸ್ ಹಾಕಿ ಮೇಲಿನಿಂದ ಯಾವುದೇ ಸಿಹಿ ಸೋಡಾ ಹಾಕಿ ಸರ್ವ್ ಮಾಡಿ. ಈಗ ತಯಾರ್ ಗಾವಾ ಮೊಹಿತೋ. ಯಾ ಧನ್ಯ. ಸೊ ಆಲ್ ಸೆಟ್ ಫಾರ್ ಪಾರ್ಟಿ ಅಲ್ವಾ? ಸೊ ಬಟ್ ಇದಂತೂ ನಮ್ಮ ಡ್ರೆಸ್ಗೂ ಕೂಡ ಮ್ಯಾಚಿಂಗ್ ಆಗಿದೆ. ನನಗೆ ಇದರ ಎಲ್ಲದಕ್ಕಿಂತ ನನಗೆ ಇದರ ಒಂದು ಕಲರ್ ಇದೆಲ್ಲ, ಆ ಕಲರ್ ಕಾಂಬಿನೇಷನ್ ಆ್ಯಕ್ಚುಲಿ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ದ ಗ್ಲಾಸ್, ಆ್ಯಂಡ್ ದ ಗ್ಲಾಸ್ ಶೇಪ್. ಬಟ್ ಸ್ಟಿಲ್ ಯಾವ ಗ್ಲಾಸ್ ಶೇಪ್ ಇದ್ರೂ ಕೂಡ ಅದರಲ್ಲಿ ಆ ಕಲರ್ ಕಾಂಬಿನೇಷನ್ ಒಂದಾದ್ಮೇಲೆ ಆ ಲೈಟ್, ಅದರ ನಂತರ ಗ್ರೀನ್, ಅದಕ್ಕೆ ಪಿಂಕ್ ಆ್ಯಂಡ್ ಟ್ರಾನ್ಸ್ಪರೆಂಟ್. ಸೊ ಸೂಪರ್, ವೆರಿ ಬ್ಯೂಟಿಫುಲ್. ಸೊ ಇದನ್ನ ನೋಡ್ತಾ ಇರುವಾಗ ಕುಡಿಯೋದು ಬೇಡ ಅನ್ಸುತ್ತೆ, ಬಟ್ ಕುಡಿಲೇಬೇಕು. ಸೊ ಇದು ಟೇಸ್ಟ್ ನೋಡೋಣ ಫಸ್ಟ್. ತಗೊಳ್ಳಿ. ಬಾಲ್ಸ್, ಚಿಕನ್ ಬಾಲ್ಸ್ ಡಿಪ್ಡ್ ಇನ್ ಮ್ಯಾನೀಸ್. ಸಾಫ್ಟ್ ಇನ್ಸೈಡ್, ಕ್ರಿಸ್ಪಿಯರ್ ಔಟ್ಸೈಡ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಆ ಫ್ಲೇವರ್ಸ್ ಎಲ್ಲ ತುಂಬ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿದೆ. ಗಾರ್ಲಿಕ್ ಟೇಸ್ಟ್ ನೋಡ್ತಾ ಇರೋ ಗೊತ್ತಾಗುತ್ತೆ. ಆರಿಗಾನೋ ಹಾಕಿದಿರಿ, ಪ್ಲಸ್ ಆ ಡಿಪ್ಪಲ್ಲೂ ಕೂಡ ಆರಿಗಾನೋ ಇದೆ. ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ. ಇದು ಹಾಗೆ ಒಂದೊಂದೇ ಪಾಪ್ ಆಗ್ತಾ ಇರುತ್ತೆ. ಈ ಕಡೆ ಒಂದು ಸೈಡ್ ಈ ಥರ ಜ್ಯೂಸ್ ಇದ್ರೆ ಕ್ರಿಕೆಟ್ ಮ್ಯಾಚ್ ನೋಡುವಾಗ ತುಂಬ ಚೆನ್ನಾಗಿದೆ. ವೆರಿ ವೆರಿ ಟೇಸ್ಟಿ. ಸೊ ಲೆಟ್ಸ್ ಟ್ರೈ ದಿಸ್. ಚಿಯರ್ಸ್. ಸೊ ಇದು ಮಿಕ್ಸ್ ಮಾಡಬೇಕಾ? ಬ್ಯೂಟಿಫುಲ್ ಕಲರ್. ವಾವ್, ವೆರಿ ವೆರಿ ಟೇಸ್ಟಿ. ಇಲ್ಲ, ಏನು ಹೇಳಿ ಗೊತ್ತಾಗ್ತಾ ಇಲ್ಲ. ಮಧ್ಯದಲ್ಲಿ ಆ ಗೋವಾ ಫ್ಲೇವರ್ ಆ್ಯಂಡ್ ಆ ಗ್ರೀನ್ ಚಿಲ್ಲಿ ಹೀಟ್ ಅದನ್ನು ಇದು ಮಾಡಿದಾರಲ್ಲ, ಅದು ಹಿಟ್ಟಾಗ್ತಾ ಇದೆ ಮಧ್ಯದಲ್ಲಿ. ತುಂಬ ಚೆನ್ನಾಗಿದೆ. ವೆರಿ ವೆರಿ ಟೇಸ್ಟಿ. ಎರಡೂ ಕೂಡ ಆಸಮ್. ಸೊ ಇವತ್ತಿನ ಎಪಿಸೋಡ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂತ ಹೇಳಿದರೆ ಎರಡೂ ಕೂಡ ಒಂದಕ್ಕಿಂತ ಒಂದು ಮಿಗಿಲು ತುಂಬ ಚೆನ್ನಾಗಿದೆ. ವೆರಿ ವೆರಿ ಟೇಸ್ಟಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಎರಡು ರೆಸಿಪಿ ಕೂಡ. ಸೊ ನೀವಂತೂ ಗ್ಯಾರಂಟಿ ಒಳ್ಳೆ ಶೆಫ್ ಆಗ್ತೀರಿ ಅಂತ ಇದರಲ್ಲಿ ಗೊತ್ತಾಯಿತು. ಸೊ ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಎರಡೂ ಕೂಡ ಒಳ್ಳೆ ರೀತಿಯಾದಂಥ ರೆಸಿಪೀಸ್. ಆ್ಯಕ್ಚುಲಿ ಒಂದು ಡ್ರಿಂಕ್ ಆದರೆ ಇನ್ನೊಂದು
ಹಾಗೆ ಟೀ ಟೈಮ್ ಸ್ನ್ಯಾಕ್ ವೆರಿ ನೈಸ್ ರೆಸಿಪಿ, ಒಳ್ಳೆ ಕೈ ರುಚಿ ಇದೆ, ಒಳ್ಳೆ ಫ್ಯೂಚರ್ ಕೂಡ ಇದೆ. Thank you So, so ಒಳ್ಳೆ much. ರೆಸಿಪಿ ಹೇಳ್ಕೊಡೋದಕ್ಕೆ ಸನ್ ಪ್ರೀಮಿಯಂ Thank you so much. ಕಿರುಕಾಣಿಕೆ. ಹಾಗೇನೆ ಎಲ್ಲದಕ್ಕೂ ಕೂಡ ಅಮ್ಮನನ್ನ ನೀವು ಇಟ್ಕೊಂಡು ಮಾಡ್ತೀರಿ. ಸೊ ಅಕ್ಕನಿಗೆ ಹೆಚ್ಚಾಗಿ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರಿ, ಬಟ್ ಅಮ್ಮನ ಸಪೋರ್ಟ್ ಇಲ್ಲಾದರೆ ಖಂಡಿತವಾಗ್ಲೂ ಆಗಲ್ಲ. ಇದು ನಿಮ್ಮ ಅಮ್ಮನಿಗೆ. ಸೊ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. Thank you so much. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಟ್ಸ್ ಸಮರ್ ಟೈಮ್. ಸೊ ಸಮರ್ ಟೈಮ್ ಹೊರಗಡೆ ಶೆಕೆ ಅನಿಸಿದ್ರು ಕೂಡ ಇಟ್ಸ್ ಜಾಲಿ ಜಾಲಿ ಇಂಥ ಸೂಪರ್ ಜ್ಯೂಸ್ ಟೈಮ್ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.